ಪ್ರೀತಿಯ ಕೇಳುಗರೆ, ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 174 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಒತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ಕುರುಡನು ಇನ ಚಂದ್ರರನು ಕಣ್ಣಿಂದ ಕಾಣುವನೇ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿಯುಗಳ ನರನು ಅಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ. ಕುರುಡನು ಇನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ. ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಭಗವಂತ ಇದ್ದಾನೆ ಅಥವಾ ಇಲ್ಲ ಎಂಬ ಚರ್ಚೆಗಳು, ವಾದಗಳು ಇಂದು ನಿನ್ನೆಯದಲ್ಲ. ಜ್ಞಾನ ವಿಜ್ಞಾನಗಳ ಸಂಘರ್ಷದ ಹಾದಿಯಲ್ಲಿ ಒಂದು ವರ್ಗ ದೇವರು ಇದ್ದಾನೆ ಅಂತ ನಂಬಿ ಆರಾಧಿಸಿಕೊಂಡು ಬಂದರೆ, ಇನ್ನೊಂದು ವರ್ಗ ದೇವರು ಇಲ್ಲ, ಎಲ್ಲವೂ ಕೂಡ ಮೂಢನಂಬಿಕೆ ಎಂಬ ಹೇಳಿಕೆಗಳಿಂದ, ಹೀಗೆ ಭಗವಂತ ಇದ್ದಾನೆ ಮತ್ತು ಇಲ್ಲಗಳ ನಡುವೆ ಈ ಜಗತ್ತಿನ ಸೃಷ್ಟಿಯ ಪಯಣವು ನಿರಂತರವಾಗಿ ಹಲವು ಪ್ರಕೃತಿಯ ವಿಸ್ಮಯಗಳೊಂದಿಗೆ ಸಾಗುತ್ತಲೇ ಬಂದಿದೆ. ಒಂದು ಕಡೆ ನಿಜಗುಣ ಶಿವಯೋಗಿಗಳು ಹೇಳುವ ಮಾತು ಮತ್ತೆ ಮತ್ತೆ ನೆನಪಾಗ್ತದೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ, ಹರನ ಭಕ್ತಿಗೆ ಹರ, ಹರಿಯ ಭಕ್ತಿಗೆ ಹರಿ, ನರರೇನು ಭಾವಿಸುವವರದರಂತೆ ಕಾಣುವನು ಎಂದು ಹೇಳಿರುವ ಮಾತು ಪರಮಸತ್ಯವಾಗಿ ಇಲ್ಲಿ ಕಾಣ್ತದೆ. ಎಲ್ಲವೂ ಕೂಡ ನಮ್ಮ ನಂಬಿಕೆಯ ಒಳಗಡೆ ಇರುವಂತಹದ್ದು. ಅಂತೆಯೇ ಭಗವಂತನ ದರ್ಶನ ಕೂಡ ನಮಗಾಗ್ತದೆ. ಕುರುಡನಾದವನಿಗೆ, ಅಂದರೆ ಹೊರಲೋಕವನ್ನು ನೋಡುವ ದೃಷ್ಟಿಯನ್ನ ಕಳೆದುಕೊಂಡವನಿಗೆ, ಸೂರ್ಯ ಮತ್ತು ಚಂದ್ರರನ್ನ ನೋಡಲು ಕಣ್ಣಿಂದ ಸಾಧ್ಯವಾಗುವುದಿಲ್ಲ. ಕಾರಣ ಅವರಿಗೆ ದೃಷ್ಟಿ ಇಲ್ಲ. ಆದರೆ ಇವರು ಕೇವಲ ಬಾಹ್ಯ ದೃಷ್ಟಿಯನ್ನು ಕಳೆದುಕೊಂಡವರು, ಅಂತರಂಗದ ದೃಷ್ಟಿಯನ್ನು ಕಳೆದುಕೊಂಡವರಲ್ಲ. ಅಂತರಂಗದ ದೃಷ್ಟಿಗೆ ಎಂದಿಗೂ ಕೂಡ ಅವರಿಗೆ ಕೊರತೆ ಇರುವುದಿಲ್ಲ. ಹಾಗಾಗಿ ಸೂರ್ಯ ಮತ್ತು ಚಂದ್ರನನ್ನ, ಅವರ ಇರುವಿಕೆಯನ್ನ, ಬಿಸಿಲು ಮತ್ತು ತಂಪನ್ನು ಅನುಭವಿಸುವ ಮೂಲಕ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸವನ್ನ ಈ ದೃಷ್ಟಿ ಕಳೆದುಕೊಂಡವರು ತಿಳಿಯುತ್ತಾರೆ, ಅರಿಯುತ್ತಾರೆ. ಅಂತೆಯೇ ಈ ಜಗತ್ತಿನಲ್ಲಿ ಅಗೋಚರವಾಗಿರುವಂಥ ಶಕ್ತಿ ಅಂದರೆ ಭಗವಂತ, ಅವನನ್ನ ಕೂಡ ಕಣ್ಣಿನಿಂದ ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯವಿಲ್ಲದಿದ್ದರೂ ಅವನ ಸಾನ್ನಿಧ್ಯವನ್ನು ನಾವು ಅನುಭವಿಸಬಹುದು. ಹೇಗೆ? ಭಗವಂತನ ಶಕ್ತಿ, ರೂಪ, ಸ್ವರೂಪ, ಇರುವಿಕೆಯನ್ನ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಆಗುವ ಅನುಭವದಿಂದ ತಿಳಿಯಬಹುದಂತೆ. ಹಾಗಾಗಿ ಮನುಷ್ಯನಾದವನು ದೇವರನ್ನು ಅಂತರಂಗದ ಭಾವಶುದ್ಧಿಯಲ್ಲಿ ತತ್ವವನ್ನು ಭಾವನೆಯಿಂದಲೇ ಅರಿಯಬಹುದು, ತಿಳಿಯಬಹುದು. ಹಾಗಾಗಿ ಬಲ್ಲವರೇ ಹೇಳಿರುವಂಥದ್ದು ಕಾಯಕವೇ ಕೈಲಾಸ. ಕೆಲಸದಲ್ಲಿಯೂ ಕೂಡ ಭಗವಂತನನ್ನು ಕಾಣಬಹುದಂತೆ. ಅಂದರೆ ನಾವು ಮಾಡುವಂಥ ಕ್ರಿಯೆಗಳಲ್ಲಿ, ಪ್ರತಿಕ್ರಿಯೆಗಳಲ್ಲಿ
ಭಗವಂತನ ಅಂಶ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರ ಅನುಭವದಿಂದಲೇ ಭಗವಂತನನ್ನು ಕಾಣುವಂತಹದ್ದು. ಭಗವಂತನು ಅಗೋಚರವಾಗಿ ಇರುವವನು ಸತ್ಯ. ಆದರೆ ಅದೇ ಅಗೋಚರವಾಗಿರುವ ಶಕ್ತಿಯನ್ನು ನಾವು ನಮ್ಮ ಅನುಭವದಿಂದ ಗೋಚರಿಸಿಕೊಳ್ಳುವ ಮೂಲಕ ನಮ್ಮ ಬದುಕಿಗೆ ಸಾರ್ಥಕತೆಯನ್ನು ತಂದುಕೊಳ್ಳಬಹುದು ಎಂಬ ವಿಚಾರವನ್ನು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡುವುದನ್ನು ನಾವು ನೀವೆಲ್ಲರೂ ಕೂಡ ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಕಗ್ಗ ಸರಣಿ ಸಂಚಿಕೆ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಜ್ಞಾನವೇ ಬೆಳಕು.